ಹಾಸನದ ಅರಸೀಕೆರೆ ತಾಲೂಕಿನ ದೊಡ್ಡ ಮೇಟಿಕುರ್ಕೆ ಗ್ರಾಮದಲ್ಲಿರುವ ಶ್ರೀ ಬೂದಿಹಾಳ್ ವಿರಕ್ತ ಮಠದಲ್ಲಿ ಶ್ರೀಗಂಧ ಫೌಂಡೇಶನ್ ಬೆಂಗಳೂರು ಇವರ ವತಿಯಿಂದ ಆಸ್ಪತ್ರೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರುಗಳಿಗೆ ಆಹಾರದ ಕಿಟ್ ಹಾಗೂ ಕುಕ್ಕರ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಪ್ರಯತ್ನವನ್ನು ಮಾಡ್ತಾರೆ. ಆರೋಗ್ಯ ಜನರಲ್ಲಿ ಇದೊಂದು ಪ್ರಯತ್ನ ಮಾಡ್ತಾರೆ ಅಂತ ಒಂದು ಉದ್ದೇಶದಿಂದ ನಾವು ಅವರು ಕಿಟ್ ವಿತರಣೆ ಮಾಡಲು ಬಂದಿದ್ದಾರೆ. ಅದೇ ರೀತಿ ಈ ಕಿಟ್ ವಿತರಣೆ ಮಾಡಿ ಅವರ ಕುಟುಂಬಕ್ಕೆ ಮತ್ತೆ ಅವರ ಫೌಂಡೇಶನ್ ಇರತಕ್ಕಂಥ ಎಲ್ಲಾ ಸಂಘಟಕರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಏಕೆಂದ್ರೆ ಈಗ ಅವರು ಎಲ್ಲಾ ಸಹ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಅವರು ಮನೆಗೆ ಹೋಗಿ ಅವರು ಒಂದು ಕಿಟ್ ಅವರು ಯಾರಿಗೆ ಆರೋಗ್ಯ ಸರಿ ಇರಲ್ಲ ಅವ್ರನ್ನೆಲ್ಲರನ್ನೂ ಸಹ ಚೆಕ್ ಮಾಡಿ ಮತ್ತೆ ಅವರಲ್ಲಿ ಏನೋ ಅವ್ರನ್ನ ಬೈದ್ರು ಸಹ ಬಯಸ್ಕೊಂಡು ಎಷ್ಟೋ ಜನ ನಮ್ಮ ಧರ್ಣೇಶ್ ಅವ್ರಿಗೆ ಹೊಡೆದ್ರು ಸಹ ಆದ್ರೂ ಸಹ ಪ್ರಯತ್ನ ಬಿಟ್ಟಿದ್ದವರು. ನಾವೇನಾದ್ರೂ ಜನರ ಆರೋಗ್ಯ ಮುಖ್ಯ, ನಮ್ಮ ಒಂದು ಉದ್ದೇಶದಿಂದ ಅವರು ತುಂಬಾ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಸಹ ಉಳಿದು ಸೇವೆ ಕಿರುಕಾಣಿಕೆ ಅಂತ ಅವರ ಉದ್ದೇಶದಿಂದ ನಮ್ಮ ಶ್ರೀಗಂಧ ಫೌಂಡೇಶನ್ ವತಿಯಿಂದ ನಮ್ಮ ವಿದ್ಯಾಕ ಹಾಗೂ ಆನಂದ್ ಪ್ರಸಾದ್ ಮತ್ತು ಅವ್ರ ಸಂಘಟಕರು ಕೊಡ್ತಿರ್ತಕ್ಕಂಥದ್ದು ತುಂಬಾ ಸಂತೋಷ ಆಗಿದೆ.